ಕಾಸರಗೋಡು ಮಂಗಳೂರು ರಾಷ್ಟ್ರೀಯ ಹೆದ್ದಾರಿಯ ಉಪ್ಪಳ ಗೇಟ್ ಪರಿಸರದಲ್ಲಿ ಕಾರ್ಯಾಚರಿಸುತ್ತಿರುವ ಆಲ್ರೋಸ್ ಕುಜಿಮಂದಿ ಹಲವು ವಿಶೇಷ ಕಾರಣಗಳಿಂದ ಸುದ್ದಿಯಾಗ್ತಾ ಇದೆ. ಹಲವಾರು ವರ್ಷಗಳಿಂದ ರೆಸ್ಟೋರೆಂಟ್ ಉದ್ಯಮದಲ್ಲಿ ತೊಡಗಿಸಿಕೊಂಡು ಉತ್ತಮ ಅನುಭವವನ್ನ ಹೊಂದಿರುವ ಸಿದ್ದಿಕ್ ಉಪ್ಪಳ ಗೇಟ್ ಇವರ ಮಾಲಕತ್ವದಲ್ಲಿ ಕಳೆದ 4 ವರ್ಷಗಳಲ್ಲಿ ಉಪ್ಪಳ ಗೇಟ್ ಪರಿಸರದಲ್ಲಿ ಗ್ರಾಹಕರನ್ನ ತನ್ನತ್ತ ಸೆಳೆಯುವ ಆಲ್ರೋಸ್ ಕುಜಿಮಂದಿ ಅರಬ್ ರಾಷ್ಟ್ರದ ಆಹಾರಗಳಿಗೆ ಅದಕ್ಕನುಸಾರವಾದ ಗುಣಮಟ್ಟಗಳ ಸಾಮಗ್ರಿಗಳ ರುಚಿಯೊಂದಿಗೆ ಗ್ರಾಹಕರಿಗೆ ರಸದೌತಣವನ್ನ ನೀಡ್ತಾ ಇದೆ. ದಕ್ಷಿಣ ಕನ್ನಡ, ಕಾಸರಗೋಡು ಜಿಲ್ಲೆಗಳ ಹೊರತಾಗಿ ಇತರ ದೂರದ ಸ್ಥಳಗಳಿಂದ ಸಂದರ್ಶನಕ್ಕಾಗಿ ತಲುಪುವವರು ಕೂಡ ಇಲ್ಲಿಗೆ ಆಗಮಿಸುತ್ತಿರುವುದು ವಿಶೇಷತೆಯಾಗಿದೆ. ಒಮ್ಮೆ ಇಲ್ಲಿಯ ಖಾದ್ಯವನ್ನ ತಿಂದ್ರೆ ಮತ್ತೊಮ್ಮೆ ತಿನ್ನಬೇಕೆನ್ನುವ ಹಂಬಲವನ್ನ ಮೂಡಿಸುವಂತಹ ರುಚಿಯನ್ನ ನೀಡುವಂತಹ ಆಹಾರಗಳು ಇಲ್ಲಿಯ ಬಾಣಸಿಗರ ಮಾಂತ್ರಿಕ ಜಾಲವೆಂದೇ ಹೇಳಬಹುದಾಗಿದೆ. ಅರಬ್ ಸ್ವಾದಿಷ್ಟಗಳನ್ನೊಳಗೊಂಡಿರುವ ಕುಜಿಮಂದಿ, ಚಿಕನ್, ಅಲ್ಫಹಂ ಸೇರಿದಂತೆ ಇಲ್ಲಿಯ ಬಹುತೇಕ ಆಹಾರಗಳು ಒಮ್ಮೆ ಬಾಯಿಗಿಟ್ರೆ ಸಿಗುವಂತಹ ರುಚಿಯಂತೂ ಅದ್ಭುತ. ಮಾತ್ರವಲ್ಲದೆ ತಿಂದ್ರೆ ತಿನ್ನುತ್ತಲೇ ಇರಬೇಕು ಎಂದು ಅನಿಸಿದ್ರೂ ಅಚ್ಚರಿಯಲ್ಲ. ಅಷ್ಟೊಂದು ರುಚಿಯಾಗಿದೆ ಇಲ್ಲಿಯ ಆಹಾರಗಳು. ಕಾಸರಗೋಡು ಮಂಗಳೂರು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸಂಚರಿಸುವವರು ಒಮ್ಮೆಯಾದ್ರೂ ಇಲ್ಲಿಗೆ ಭೇಟಿ ಕೊಡಬೇಕಾಗಿದೆ. ಅರಬ್ ರಾಷ್ಟ್ರದ ರುಚಿಯಾದ ಮಟನ್, ಅದೇ ರೀತಿ ಚಿಕನ್ ಕುಜಿಮಂದಿಯ ಜೊತೆಯಾಗಿ ಇನ್ನಿತರ ವೆರೈಟಿ ಆಹಾರವನ್ನ ಸವಿಯುವ ಅವಕಾಶವಿದೆ. ಈ ರೆಸ್ಟೋರೆಂಟ್ನಲ್ಲಿ ಸಿಗುವ ಎಲ್ಲ ಆಹಾರಗಳು ಪ್ಯೂರ್ ನಾನ್ ವೆಜ್. ಶುದ್ಧ ನಾನ್ ವೆಜ್ ಸವಿಯಲು ಇಚ್ಛಿಸುವವರು ಈ ರೆಸ್ಟೋರೆಂಟ್ಗೆ ಭೇಟಿ ನೀಡಬಹುದು. ಫ್ಯಾಮಿಲಿ ಸಮೇತ ಭೇಟಿ ಕೊಡಲು ಉತ್ತಮ ಆಹಾರ ತಾಣವಿದು. ಎಲ್ಲ ವಯೋಮಾನದವರಿಗೂ ಇಷ್ಟವಾಗುವ ಆರೋಗ್ಯಕರ ಆಹಾರಗಳು ಇಲ್ಲಿ ಸಿಗುತ್ತವೆ. ಇಲ್ಲಿನ ಅಡುಗೆ ಮನೆಯಲ್ಲಿ ಸ್ವಚ್ಛತೆಗೆ ಹೆಚ್ಚಿನ ಆದ್ಯತೆಯನ್ನ ಕೂಡ ನೀಡಲಾಗಿದೆ. ಆಹಾರ ಬಡಿಸಲು ಬಳಸುವ ಪ್ಲೇಟ್, ಚಮಚ, ಪಾತ್ರೆಗಳೆಲ್ಲವೂ ಉತ್ಕೃಷ್ಟ ಗುಣಮಟ್ಟದಿಂದ ಕೂಡಿದವುಗಳಾಗಿವೆ. ಕುಜಿಮಂದಿ, ಚಿಕನ್ ಮಂದಿ, ಮಟನ್ ಮಂದಿ, ಹೈದರಾಬಾದ್ ಬಿರಿಯಾನಿ, ಮಜ್ಬೂಸ್, ಸೀಖ್ ಕಬಾಬ್, ಅರೇಬಿಯನ್ ಸಲಾಡ್, ಮಟನ್ ರಾನ್, ಚಿಕನ್ ಮಟನ್ ಕಬ್ಸ್, ಅಲ್ಫಹಂ, ಇರಾನಿ ಕಬಾಬ್, ಮಲಾಯಿ ಕಬಾಬ್ ಇಲ್ಲಿನ ವಿಶೇಷತೆಯಾಗಿದೆ. ಕುಜಿಮಂದಿ ಅರಬ್ ನಾಗರಿಕತೆಯ ಶೈಲಿಯಲ್ಲೇ ಮಾಡುತ್ತಿರುವುದು ಇಲ್ಲಿನ ಮತ್ತೊಂದು ವಿಶೇಷತೆಯಾಗಿದೆ. ಎಲ್ಲಾ ರೀತಿಯ ಕ್ಯಾಟರಿಂಗ್ ಸೇವೆಯನ್ನ ಕೂಡ ಇವರು ನೀಡುತ್ತಿದ್ದಾರೆ. ರಾಷ್ಟ್ರಮಟ್ಟದಲ್ಲಿ ಖ್ಯಾತಿಯನ್ನ ಹೊಂದಿರುವ ರೆಸ್ಟೋರೆಂಟ್ಗಳಲ್ಲಿ ಕೆಲಸ ನಿರ್ವಹಿಸಿದ ಅನುಭವವುಳ್ಳ ಉತ್ತಮ ಪರಿಣಿತಿಯ ಬಾಣಸಿಗರ ತಂಡವನ್ನ ಇಲ್ಲಿ ಕಾಣಬಹುದಾಗಿದೆ. ಈ ರೆಸ್ಟೋರೆಂಟ್ನ ಆಹಾರವನ್ನ ಅರಸಿ ಬರುವ ಗ್ರಾಹಕರಿಗೆ ಉತ್ತಮವಾಗಿ ಕುಜಿಮಂದಿ ನೀಡುತ್ತಿರುವ ಅದ್ಭುತ ಸವಿಯನ್ನು ಯಾವುದೇ ಕುಜಿಮಂದಿ ಪ್ರೇಮಿ ಎಂದಿಗೂ ಮರೆಯಲು ಸಾಧ್ಯವಿಲ್ಲವೆಂಬುದು ಇಲ್ಲಿಗೆ ಆಗಮಿಸಿದ ಗ್ರಾಹಕರ ಅನುಭವದ ಮಾತುಗಳು. ಉತ್ತಮವಾದ ಪಾರ್ಕಿಂಗ್ ಸೌಲಭ್ಯವನ್ನ ಹೊಂದಿರುವ ಈ ಸುಂದರವಾದ ರೆಸ್ಟೋರೆಂಟ್ ಮಧ್ಯಾಹ್ನ 12 ಗಂಟೆಯಿಂದ ರಾತ್ರಿ 11ರವರೆಗೆ ತೆರೆದಿರುತ್ತದೆ. 5 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಆರ್ಡರ್ ಮಾಡಿದ್ರೆ 45 ನಿಮಿಷಗಳ ಒಳಗೆ ನಿಮ್ಮ ಮನೆ ಬಾಗಿಲಿಗೆ ಆಹಾರವನ್ನ ತಲುಪಿಸುವ ವ್ಯವಸ್ಥೆ ಕೂಡ ಇದೆ. ಆಹಾರವನ್ನ ಪ್ಯಾಕ್ ಮಾಡುವ ರೀತಿ, ಗುಣಮಟ್ಟ ಕಾಪಾಡಿಕೊಳ್ಳುವುದು ಮತ್ತು ವೇಗದ ಡೆಲಿವರಿಗೆ ಆದ್ಯತೆ ನೀಡಿದ್ದು ಗ್ರಾಹಕರ ಮೆಚ್ಚುಗೆಗೆ ಪಾತ್ರವಾಗಿದೆ. ಈ ಬಗ್ಗೆ ವಿ4 ನ್ಯೂಸ್ನೊಂದಿಗೆ ಪ್ರತಿಕ್ರಿಯಿಸಿದ ರೆಸ್ಟೋರೆಂಟ್ನ ಮಾಲಕ ಸಿದ್ದಿಕ್ ಉಪ್ಪಳ ಗೇಟ್ ಅವರು, ಕಳೆದ ಹಲವಾರು ವರ್ಷಗಳಿಂದ ತಂದೆಯವರ ಪ್ರೇರಣೆಯಿಂದ ಹೈದರಾಬಾದ್ ಹಾಗೂ ಅರಬ್ ರಾಷ್ಟ್ರಗಳಲ್ಲಿ ಕುಜಿಮಂದಿಯಲ್ಲಿ ಉತ್ತಮವಾದ ಪ್ರಾವೀಣ್ಯತೆಯನ್ನ ಪಡೆದಿರುವ ಹಿನ್ನೆಲೆಯಲ್ಲಿ ಗ್ರಾಹಕರಿಗೆ ಸ್ವಾದಿಷ್ಟವಾದ ಆಹಾರವನ್ನ ನೀಡಲು ಸಾಧ್ಯವಾಗಿದೆ ಎಂದು ಹೇಳುತ್ತಾರೆ. ഞങ്ങൾ മുമ്പ് ഉപ്പള ഗേറ്റിൻ്റെ കാർ വാഷിൻ്റെ അവിടെ ഏകദേശം 3-4 വർഷമായി കുഴിമന്തി ചെയ്തിട്ട്. മുമ്പ് ഗൾഫിലുണ്ടായിരുന്നു, സൗദി, ദുബൈയിലൊക്കെ. അപ്പോൾ ആൽറോസ് കുഴിമന്തിൻ്റെ
എല്ലാവരും കാസർഗോഡ് മംഗലാപുരത്ത് ആ ഭാഗത്തുള്ള എല്ലാവരും ഇവിടെ ഒന്ന് ഞങ്ങളെ ക്വാളിറ്റി അതുപോലെ തന്നെ ഭക്ഷണത്തിൻ്റെ ടേസ്റ്റ് സ്നേഹസമ്പന്നരായ മന്തി കഴിക്കുന്ന എല്ലാവരും ഒന്ന് വന്ന് കഴിക്കണം നോക്കണം എന്ന് പറഞ്ഞു. ಇದೇ ವೇಳೆ ಕುಸಿಮಂದಿ ಸಭೆಯಲು ಬೆಂಗಳೂರಿನಿಂದ ಆಗಮಿಸಿದ ಸೈಯದ್ ಜಮೀರ್ ಅವರು ಮಾತನಾಡಿ, ನಾನು ಕುಟುಂಬ ಸಮೇತನಾಗಿ ತಿರುವನಂತಪುರಕ್ಕೆ ಹೋಗುವ ದಾರಿ ಮಧ್ಯೆ ಈ ರೆಸ್ಟೋರೆಂಟ್ಗೆ ಆಗಮಿಸಿದ್ದೇನೆ. ಇಲ್ಲಿಯ ಕುಸಿಮಂದಿ ನಮಗೆಲ್ಲ ತುಂಬಾ ಇಷ್ಟವಾಯಿತು, ಅಷ್ಟೊಂದು ರುಚಿಯಾಗಿದೆ ಎಂಬುದಾಗಿ ಹೇಳಿದ್ರು. ಬೆಂಗಳೂರಿಂದ ಬಂದಿದ್ದೀವಿ. ಆನ್ ದ ವೇ ಬರ್ತಾ ಟೈಮಲ್ಲಿ ಹೋಟೆಲ್ ಸಿಕ್ತು. ಸೊ ಟೇಸ್ಟ್ ನೋಡಿದ್ರೆ ಚೆನ್ನಾಗಿದೆ, ಮತ್ತು ಸರ್ವಿಸು ಫಾಸ್ಟ್ ಆಗಿದೆ, ಸೂಪರ್ ಟೇಸ್ಟು. ಒನ್ ಟೈಮ್ ಟ್ರೈ ಮಾಡಿ ನೋಡಿ, ಚೆನ್ನಾಗಿದೆ. ಮತ್ತು ಫ್ಯಾಮಿಲಿ ಜೊತೆ ಬಂದು ನಾವು ಎಂಜಾಯ್ ಮಾಡ್ತಿದ್ದೀವಿ. ಈ ಬಗ್ಗೆ ಮಾತನಾಡಿದ ಗ್ರಾಹಕ ಇಕ್ಬಾಲ್ ಉಪ್ಪಳ ಅವರು, ಅರಬ್ ರಾಷ್ಟ್ರದಲ್ಲಿ ಪರಿಣತಿಯನ್ನ ಹೊಂದಿದವರ ಹೊಣೆಗಾರಿಕೆಯಲ್ಲಿ ನಡೆಯುತ್ತಿರುವ ಈ ರೆಸ್ಟೋರೆಂಟ್ನಲ್ಲಿ ಲಭಿಸುವ ಪ್ರತಿಯೊಂದು ಆಹಾರಗಳು ತುಂಬಾ ಸ್ವಾದಿಷ್ಟವಾಗಿದೆ. ಹಲವಾರು ಸಲ ಕುಟುಂಬದ ಜೊತೆಯಾಗಿಯೂ ಗೆಳೆಯರ ಜೊತೆಯಾಗಿಯೂ ഇಲ್ಲಿಗೆ ಆಗಮಿಸಿ ആഹാರದ രുചിಯನ್ನ സവിದಿದ್ದೇನೆ ಎಂಬುದಾಗಿ ಹೇಳಿದ್ರು. തനത് രുചിയായ മന്തിയെ നമ്മുടെ നാട്ടുകാർക്ക് സുപരിചിതമാക്കിയ ഒരു സ്ഥാപനമാണിത്. വളരെ രുചികരമായിട്ടുള്ള ഭക്ഷണമാണ് ഇവിടെ ലഭിക്കുന്നത്. ഞങ്ങൾ സ്ഥിരമായി ഫാമിലി അടക്കം അല്ലെങ്കിൽ സുഹൃത്തുക്കളടക്കം ഈ ഹോട്ടലിലാണ് സ്ഥിരമായിട്ട് ഞങ്ങൾ ഭക്ഷണം കഴിക്കാറുള്ളത്. അൽറോസ് മന്തി എന്ന ഈ സ്ഥാപനം ಗ್ರಾಹಕರಾದ ಫೈಜಲ್ ಅವರು ಮಾತನಾಡಿ, ಈ ರೆಸ್ಟೋರೆಂಟ್ನಲ್ಲಿ ಸಿಗುವ ರುಚಿ ನನಗೆ ಬೇರೆ ಎಲ್ಲಿಯೂ ಲಭಿಸುವುದಿಲ್ಲ. ಈ ಕಾರಣದಿಂದಾಗಿಯೇ ನಾನು ಕುಟುಂಬ ಸಮೇತನಾಗಿ ಇಲ್ಲಿಗೆ ಆಗಮಿಸುತ್ತಿದ್ದೇನೆ ಎಂಬುದಾಗಿ ಹೇಳಿದ್ರು. എന്തെന്നറിയില്ല, ഇവിടുത്തെ മന്തിക്ക് ചില പ്രത്യേകതയുണ്ട്. ഇപ്പം നമ്മളെ ചുറ്റുഭാഗത്തിന് 2-3 മന്തിൻ്റെ കടയുണ്ട്. പക്ഷേ ഇവിടുത്തെ മന്തിക്ക് പ്രത്യേകത ഉള്ളതാണ്. ഒരിക്കൽ വന്നാൽ തീർച്ചയായിട്ടും ഇവിടെ റിപ്പീറ്റ് ഇങ്ങോട്ട് വരും. ഞാൻ സാധാരണ പാർസൽ കൊണ്ടുവരും. അപ്പോൾ ആര് വന്നാലും ഞാൻ ഇങ്ങോട്ടേക്ക് റെഫർ ആക്കും, കാരണം അത്ര ഡിഫറെൻ്റ് ഉണ്ട് മന്തി. ಒಟ್ಟಿನಲ್ಲಿ ಉಪ್ಪಳ ಗೇಟ್ ಪರಿಸರದಲ್ಲೇ ಸಿದ್ದಿಕ್ ಉಪ್ಪಳ ಗೇಟ್ ಮಾಲಕತ್ವದಲ್ಲಿ ಅಲ್ರೋಸ್ ಕುಸಿಮಂದಿ ರೆಸ್ಟೋರೆಂಟ್ ಕಾರ್ಯಾಚರಿಸುತ್ತಿದ್ದು, ಉತ್ತಮ ಗುಣಮಟ್ಟದ ಆಹಾರ ಖಾದ್ಯಗಳನ್ನ ಜನರಿಗೆ ನೀಡುತ್ತಿದ್ದಾರೆ. ರೆಹಮಾನ್ ಉದ್ಯಾಪುರ, ವಿ4 ನ್ಯೂಸ್ 24/7 ಮಂಜೇಶ್ವರ.